ಲಸಿಕೆ ಹಾಕಿಸಿಕೊಳ್ಳೋಕೆ ಭಯ ಪಡೋರ ಮಧ್ಯೆ ಉಡುಪಿಯ ಶತಾಯುಷಿ ಅಜ್ಜಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ವ್ಯಾಕ್ಸಿನ್ ಹಾಕಿಸಿಕೊಂಡಿದ್ದು ಸದ್ಯಕ್ಕೆಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಕಾರ್ಕಳ ಜಿಲ್ಲೆಯ 101 ವರ್ಷದ ವೃದ್ಧೆ ಕೋವಿಡ್ ನಿರೋಧಕ ಲಸಿಕೆಯನ್ನ ಹಾಕಿಸಿಕೊಂಡಿದ್ದಾರೆ. ಮನೆಗೆ ಭೇಟಿ ಕೊಟ್ಟ ಆರೋಗ್ಯ ಕಾರ್ಯಕರ್ತರಿಂದ ನಗುತ್ತಲೇ ವೃದ್ಧೆ ಲಸಿಕೆಯನ್ನ ಹಾಕಿಸಿಕೊಂಡಿರುವ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ಒಟ್ನಲ್ಲಿ ಯುವಕರೇ ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವ ಈ ಟೈಮ್ನಲ್ಲಿ 101 ವರ್ಷದ ವೃದ್ಧೆ ಲಸಿಕೆ ಹಾಕಿಸಿಕೊಂಡಿದ್ದು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಕೊರೋನಾ ಒಂಜಿ ಕಾಯಿಲೆ ಉಂಡತೆ ಮಾತಾಡ್ಗೆ ತೊಂಡಿರತೆ ಮಾತಾಡ್ಗೆ ತೊಂಜರ ಇಲ್ಲಲ್ಲ ಗೆತ್ತೊಂದಿರತೆ ದನ್ ಕೊರ್ಲೆ ಇಂಚೆ ಮಲ್ಪಲೆ ಇಂಚೆ ಮಲ್ಪಲೆ ಇಂಚೆ ಮಲ್ಪಲೆ ಕೊಡ್ತಾರೆ